ಮಂಗಳೂರಿನ ಪಂಪ್ವೆಲ್ ಸಮೀಪವಿರುವ ಎಕ್ಕೂರಿನಲ್ಲಿ ಸ್ಥಾಪಿತವಾಗಿರುವ ಬೇಬಿಯು ಶಿಕ್ಷಣ ಸಂಸ್ಥೆ ಮತ್ತು ದತ್ತಿ ಟ್ರಸ್ಟ್ ವತಿಯಿಂದ 5 ರಿಂದ 12 ವರ್ಷದ ಒಳಗಿನ ವಿಕಲಚೇತನ ಮಕ್ಕಳಿಗೆ 3 ದಿನಗಳ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. ಶ್ರೀಮತಿ ಸಜಿತಾ ಕೃಷ್ಣ ಶಿಕ್ಷಣ ಸಂಸ್ಥೆ ಮತ್ತು ಟ್ರಸ್ಟ್ನ ಸ್ಥಾಪಕರಾಗಿರುತ್ತಾರೆ. ಸಮಾಜ ಸೇವೆಗಾಗಿ ಇವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಇವರು ವಿಭಿನ್ನ ವಿಧಾನ ಮತ್ತು ವಿಶಿಷ್ಟ ಪಠ್ಯಕ್ರಮದೊಂದಿಗೆ ಮಕ್ಕಳು ಸ್ವತಂತ್ರವಾಗಿ ಕಲಿಯುವಂತಹ ವಿಶೇಷ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಪಠ್ಯಕ್ರಮವು ವೈಯಕ್ತಿಕ ಕಲಿಕೆ, ವಸ್ತುಗಳನ್ನೊಳಗೊಂಡ ಪ್ರಾಯೋಗಿಕ ಅಧ್ಯಯನ, ಪಾತ್ರಾಭಿನಯ, ಪ್ರಸ್ತುತಿ, ಕ್ಷೇತ್ರ ಪ್ರವಾಸ, ಸಾಂಸ್ಕೃತಿಕ ಆಚರಣೆಗಳು ಮೊದಲಾದವುಗಳನ್ನು ಒಳಗೊಂಡಿದೆ. ಈ ಟ್ರಸ್ಟ್ ಆಯ್ದ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಆಹಾರವನ್ನು ಒದಗಿಸುತ್ತದೆ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಮೇ 9 ರಿಂದ ಮೇ 12ರವರೆಗೆ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2:30ರವರೆಗೆ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ದಾಖಲಾತಿ ಉಚಿತವಾಗಿದೆ. ಮಧ್ಯಾಹ್ನದ ಊಟವು ಒದಗಿಸಲಾಗುವುದೆಂದು ಬೇಬಿಯು ಶಿಕ್ಷಣ ಸಂಸ್ಥೆಯವರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.